48 ಲಕ್ಷ ರೂಪಾಯಿ ಅನುದಾನದಲ್ಲಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆ ಜಲಜೀವನ್ ಮಿಷನ್ ಇದರ ಕಾಮಗಾರಿಗೆ ಮಲ್ಲೂರು ಗ್ರಾಮದ ಪಲ್ಗುಣಿ ನದಿ ತೀರದಲ್ಲಿ ಮಂಗಳೂರು ನಗರ ಉತ್ತರ ಶಾಸಕರಾದ ಡಾಕ್ಟರ್ ವೈ ಭರಶೆಟ್ಟಿಯವರು ಗುದ್ದಲಿ ಪೂಜೆ ನೆರವೇರಿಸಿದರು. ಕುಡಿಯೋ ನೀರಿನ ಸಂಪರ್ಕವನ್ನ ನಲ್ಲಿ ಮೂಲಕ ಪ್ರತಿಯೊಂದು ಮನೆಗೆ ಕುಡಿಯೋ ನೀರಿನ ಸಂಪರ್ಕವನ್ನು ಕೊಡಬೇಕೆಂಬಂತ ಮಹತ್ವಾಕಾಂಕ್ಷೆಯ ಒಂದು ಜಲಜೀವನ್ ಮತ್ತು ಜಲಸರಿ ಬೇರೆ ಬೇರೆ ಹೆಸರಲ್ಲಿ ಇದನ್ನು ಕರೆಸಿದ್ದೇವೆ. ಸಿಟಿಯಲ್ಲಿ 24/7 ಅಲ್ಲಿ ಆ ಯೋಜನೆಯಲ್ಲಿ ಮಾಡ್ತಾ ಇದ್ದೇವೆ. ಇಲ್ಲಿ ಈ ಯೋಜನೆಯಲ್ಲಿ ಇವತ್ತು ಟ್ಯಾಂಕಿಯನ್ನು ಮಾಡೋದ್ರೊಂದಿಗೆ ಪ್ರತಿ ಮನೆಗೆ ಸಹ ಪೈಪ್ಲೈನ್ ಅನ್ನು ಹಾಕೋದು. ಅದರಲ್ಲಿ 15 ಫೈನಾನ್ಸ್ ಸರ್ಕಾರ ಕೊಟ್ಟಂತ ಅನುದಾನದಲ್ಲಿ ಪಂಚಾಯತಿಂದ ಎಷ್ಟು ಪರ್ಸೆಂಟ್? 10%. ಅಂದರೆ 1 ಕೋಟಿ ಗೌರ್ಮೆಂಟ್ ಕೊಟ್ಟರೆ 10 ಲಕ್ಷ ಪಂಚಾಯತ್ ಕೊಡಬೇಕಾಗುತ್ತೆ. ಮಾತ್ರ ಟ್ಯಾಂಕಿಂಗಿಗೆ ಬರೋದಿಲ್ಲ, ಖಾಲಿ ಪೈಪ್ಲೈನಿಗೆ ಮಾತ್ರ. ಟ್ಯಾಂಕ್ ಇದ್ದು ಮತ್ತು ಬೇರೆ ರೀತಿಯ ವ್ಯವಸ್ಥೆ ಅದಕ್ಕೆಲ್ಲ ಸಹ ಸರ್ಕಾರದಿಂದನೇ ಬರ್ತದೆ. ಪೈಪ್ಲೈನ್ ಕನೆಕ್ಷನಲ್ಲಿ ನಿಮ್ಗೆ ಒಂದು ಒಳ್ಳೆ 10 ಲಕ್ಷ ಖರ್ಚಾದರೆ ಅದರಲ್ಲಿ 1 ಲಕ್ಷ ಪಂಚಾಯತ್ ಕೊಡಬೇಕು. ಆ ರೀತಿಯ ಒಂದು ವ್ಯವಸ್ಥೆ. 9 ಲಕ್ಷ ಪುನಃ ಸರ್ಕಾರನೇ ಕೊಡ್ತದೆ. ಅದು ಪೈಪ್ಲೈನಿಗೆ ಮಾತ್ರ. ಉಳಿದೆಲ್ಲ ಖರ್ಚನ್ನು ಸರ್ಕಾರನೇ ನಡೆಸ್ಕೊಂಡು ಬರುವಂಥ ಒಂದು ವ್ಯವಸ್ಥೆ. ಕಾರ್ಯಕ್ರಮದಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ರಾಜೇಂದ್ರ ಗಟ್ಟಿ, ಇಂಜಿನಿಯರ್ ಪ್ರದೀಪ್, ಪಂಚಾಯತ್ ಅಧ್ಯಕ್ಷರಾದ ಇಸ್ಮಾಯಿಲ್, ಪಂಚಾಯತ್ ಸದಸ್ಯರಾದ ಸುಮಾರ್ ಶೆಟ್ಟಿ ದೆಮ್ಮೆಲೆ, ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ರೈತ ಮೋರ್ಚಾ ಅಧ್ಯಕ್ಷರಾದ ಪ್ರಕಾಶ್ ಆಳ್ವ, ಹಿಂದುಳಿದ ಮೋರ್ಚಾದ ಕಾರ್ಯದರ್ಶಿ ದಯಾನಂದ್ ಮೊದಲಾದವರು ಉಪಸ್ಥಿತರಿದ್ದರು.